ಕ್ರೀಡಿಸುತ್ತಿರೇ ಮರದ ಮರೆಯು ನೋಡಿ ನೋಡಿ ಸ್ವೈರಿಣಿ ಸ್ಮರಣತಾಪದಿ ಪಾಡುಪಡುತ್ತ ನೋಡಿ ಸ್ವೈರಿಣಿ ಸ್ಮರಣತಾಪದಿ ಪಾಡುಪಡುತ್ತ ನೋಡಿ 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 ಸ್ವೈರಿಣಿ ಚಂದ್ರಶೀಲಿಯೋ ಕಡೆದ ವಿದ್ಯೆಗೆ ನಿಷಾದ ಕನ್ನಿಕೆಯೋದಕ್ಕಿಂತೆಂದು ಸೋದು
ಕಂಡನು ಸೋತು ನಿಷಾದ ಕಾಣಿಕೆ ಇಂದಿನೋಡು ಚಂದ್ರಶಿಲೆಯಂತೆ ಕಡೆದಂತಹ ವಿಗ್ರಹ ಹೇಗೆ ಕಾಣುತ್ತದೋ ಅಂತೆಯೇ ಇವನದಾದಂತಹ ಮೈಯ ಬಣ್ಣ ಇವನನ್ನು ಕಾಣುವಾಗ ಕೆಲವೊಮ್ಮೆ ನನಗೆ ಚಳಿ 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 ಆಗುವುದು. ಹೌದಪ್ಪ. ಮತ್ತೊಮ್ಮೆ ಬಿಸಿ 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 ಆಗುವುದು. ಆರೋಗ್ಯ ಸರಿ ಉಂಟು. ಈ ಪ್ರಾಯದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂತಹ ವೇದನೆಗಳು ಉಂಟಾಗುತ್ತದೋ ಅದೆಲ್ಲ ನನಗಾಗುವುದು. ಅಪ್ಪ, ಇವನೊಂದಿಗೆ ಮಾತಾಡಬೇಕು, ಇವನಲ್ಲಿ ನುಡಿಸಬೇಕು, ಇವನೊಟ್ಟಿಗೆ ಆಟವಾಡಬೇಕು, ಹೀಗೆಲ್ಲ ನಾನಾ ತರನಾದಂತಹ ಆಸೆ ಆಕಾಂಕ್ಷೆಗಳು ಮೂಡುವುದಪ್ಪ. ಹಾಗಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ನಮ್ಮ ಮನೆಯಲ್ಲಿ. ನನ್ನ ಅಪ್ಪ ಬಹಳ ಜೋರಿದ್ದಾರಲ್ವಾ, ಪುಂಗವ ಪುಂಗವ. ಹೌದು, ಅವ ನೋಡ್ಬೇಕು. ನಾ ಇವನ ಹತ್ತಿರ ಹೋದ್ರೆ ಬಂದು ಹೇಳುದಪ್ಪ, ಸೈರಡಿ ನೀಲಿ ಬಾಯಿ ಬೈಲಿ ಬಿಡಿ, ಅವನ ತಿರುಗ್ಬೇಡ ಅವನು ತಿರುಗ್ಬೇಡ ಅಂತ ಹೇಳಿ. ಈಗ ನೋಡಿದ್ರೆ ಇವನಷ್ಟಕ್ಕೆ ಏನೋ ಆಟ ಆಡ್ತಾ ಇದ್ದಾನೆ. ನನ್ನ ಅಪ್ಪನೂ ಇಲ್ಲ, ಬೇಟೆ ಆಡಲಿಕ್ಕೆ ಕಾಡಿಗೆ ಹೊರಟಿದ್ದಾನೆ. ಇದು ಒಳ್ಳೆಯ ಸಮಯ, ಹೋಗಿ ಅವನಲ್ಲಿ ಮಾತಾಡಬೇಕು. ಹೇಗೆ ಕಾಲ್ಗೆಜ್ಜೆ ಶಬ್ದ ಕೇಳಿದ್ರೆ ಈ ಕಡೆ ನೋಡ್ತಾನೆ, ಮೇಲೆ ನೋಡ್ತಾನಲ್ಲ, ಕೈ ಬಳೆ, ವೈ ವೈ ಹಳ್ಳದು ಚದುರನೆ ಬಾರು 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 ಕಾಡಿನ ಹಳ್ಳದುಳಾಡುವುದಿದು ನಗೆ ಕೇಳಲ್ಲವೇ ಚದುರನೆ ಬಾರೋ ಚದುರನೆ ಬಾರೋ ಚದುರನೆ ಬಾರೋ ಚದುರನೆ ಬಾರೋ ಚದುರನೆ
ತಲೆ. ಒಂದು ಕಪ್ಪೆ ಇಟ್ಕೊಡು. ನೀನೀಗ ಕಪ್ಪೆ ಹಿಡಿಲಿಕ್ಕೆ ಇಲ್ಲಿಗೆ ಬಂದದ್ದಾ? ಹೌದೌದು. ಬೇರೆ ಏನು ಕೆಲಸ ಇಲ್ವಾ ನಿನಗೆ? ಅಲ್ಲಿ ಒಳಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಬಿಸಿ ಅದೇನು ಬಿಸಿ ಬಿಸಿ. ಯಾವುದು ಬಿಸಿ ಆಗುದು ನಿನಗೆ? ಎಂತದು? ಅದು ನನ್ನ ಗಾಳಿ ಬಹುಶಃ. ಇಲ್ಲಿ ಅದೇ ತಂಪುಂಟು. ನೀ ಹತ್ತಿರ ಬಂದ್ರೆ ತಂಪಾಗುತ್ತದೆ ನಿನಗೆ. ನಿನಗೆ ಸ್ವಲ್ಪ ತಂಪು ಬೇಡ? ಅಯ್ಯೋ, ನೀ ಒಳ್ಳೆ ಹುಡುಗ ಅಲ್ಲ? ಗುಂಡ ಗುಂಡಿ. ಸ್ವೈರಿಣಿ. ನಿನ್ನ ಹೆಸರು ಗುಂಡ. ನಾನು ಗುಂಡ, ನೀನು ಗುಂಡಿ. ಅದಾಗ ಆಗುದಿಲ್ಲ. ನನಗೊಂದಪ್ಪ ಹೆಸರಿಟ್ಟಿದ್ದಾನೆ. ನನಗೆ ಅದು ಬರುವುದಿಲ್ಲ. ಹೇಳ ನೋಡ, ಸ್ವೈರಿಣಿ. ಶೈರನು. ಅದೆಂತದ್ದು ಸ್ವೈರಿಣಿ? ನಾ ಎಂತ ಕರ್ಮವ. ಅದು ನನ್ನ ಹೆಸರು. ಈಗ ನೀನು ಇಲ್ಲಿ ಬಂದಿದ್ಯಲ್ಲ, ನನಗೆ ಆ ಕಪ್ಪೆಲ್ಲ ಹಿಡಿಬಾರ್ದು ನೀನು. ಮತ್ತೆ ಅಲ್ಲಿ ಕೂತ್ಕೊಂಡು ಎಂತ ಮಾಡು? ನೀನು ಇಷ್ಟು ಬೆಳೆದು ದೊಡ್ಡವನಾಗಿ ನಿಂತಿದ್ಯಾ. ಅದು ಅಲ್ಲಿಂದ ಅಲ್ಲಿಗೆ ಆರುದು ನೋಡು. ಸಣ್ಣ ಸಣ್ಣ ಆಟಗಳನ್ನು ನೀನು ಆಡಬಾರ್ದು. ನೀನಾಗ ಅಲ್ಲಿ ಆಡ್ದಿಯಲ್ಲ. ಎಂತದು? ಅಲ್ಲಿ ಆಗ ಅಲ್ಲಿ ಅಲ್ಲಿ. ಅದೆಂತ ಕಪ್ಪೆ ಆಡಿದ್ದ? ಯಾರಿಗೆ ಗೊತ್ತು? ಅದು ಹಾಗೆ ಆಡ್ತದೆ. ಅದು 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 ನನ್ನ ಹಾಗೆ ಅಲ್ಲ, ನಾನು ಬೇರೆ, ಅದು ಬೇರೆ. ಬೇರೆ. ನಾನು ತಾಳಕ್ಕೆ ಕುಣಿದದ್ದು, ಅದು ತಾಳ ಬಿಟ್ಟು ಕುಣಿದದ್ದು. ಅದಕ್ಕೆ ತಾಳ ಇಲ್ವಾ? ಅದಕ್ಕೆ ತಾಳ ಇಲ್ಲ. ಕೊಡುವಣ. ನಿನಗೊಂದು ಕಲಿಸ್ತೇನೆ ಬೇಕಾದ್ರೆ ನನ್ನ ತಾಳವನ್ನು. ಹೌದಪ್ಪ. ಕೈ ಕೈ. ಓ, ನನ್ನ ಕಿವಿ ತಿಲ್ಲುಂಟಾ? ಅದು ಹೇಗೆ ಇಲ್ಲಿಗೆ ಬಂದದ್ದು? ನಿಮ್ಗೆ ಕುಣಿಯುವಾಗ ಎಂತದು ಬೀಳ್ತದೆ ಅಂತ ಗೊತ್ತಾಗ್ತದೆ. ಹೌದೌದೌದೌದು. ಇದು ಎಂತ ಗೊತ್ತುಂಟಾ? ಎಂತದು? ಅದು ಎಲ್ಲಿಗೆ ಇನ್ನು ಜಾಗ ಇಲ್ಲ ಅದು. ಹೌದು, ಜಾಗ ಇಲ್ಲ ಅದು ಅದ್ರಲ್ಲಿ. ಬೇಡ, ನನ್ನಲ್ಲಿ ಕೊಡು. ಇದು ಹಿಡ್ಕೊ. ಅದು ಬೇಡ ಅಂದ್ಮೇಲೆ ಇದು ಮತ್ತೆ ಯಾಕೆ? ಎಲ್ಲ ಕೊಡು, ಎಲ್ಲ ಕೊಡು. ಹಾಗಲ್ಲ, ದೊಡ್ಡವರು ಯಾವ್ದು ಆಟ ಆಡ್ಬೇಕು? ಯಾವುದು? ಕಪ್ಪೆ ಆಟ ಆಡುದಲ್ಲ. ಮತ್ತೆ ನಿಂಗೆ ಒಳ್ಳೆ ಒಳ್ಳೆ ಆಟವನ್ನೆಲ್ಲ ನಾನು ತೋರಿಸ್ತೇನೆ ನಿನಗೆ. ನನಗೆ ಇದೇ ಆಟ ಸಾಕು. ಇದೇ ಆಟ ಸಾಕು. ಯಾರು ಹೇಳಿದ್ದು? ಇಲ್ಲೆಲ್ಲ ಇರುವುದು ಸಣ್ಣ ಆಟಗಳು. ನೀನ್ ನನ್ನೊಟ್ಟಿಗೆ ಬಂದ್ರೆ ದೊಡ್ಡ ಆಟವನ್ನು ತೋರಿಸ್ತೇನೆ. ದೊಡ್ಡ ಕಪ್ಪೆ ಉಂಟಾ? ದೊಡ್ಡ ಕಪ್ಪೆ. ನೀ ಕಪ್ಪೆ ಹಿಡಿದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ವ ನಿನಗೆ? ಇಲ್ಲಲ್ಲ. ಇದು ನಾನು ದೂರ ಕರ್ಕೊಂಡು ಹೋಗ್ತೇನೆ. ನೀನ್ ಯಾರು? ನಾನು ಪುಂಗವನ ಮಗಳು. ಹೌದು. ಅವರ ಹೆಸರೆಂತದ್ದು? ಪುಂಗವ. ಪೊಂಗಯ್ಯ. ಪುಂಗವ. 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 ಇದು ನಾವು. ನಾನು ಯಾರು? ನೀನು ಗುಂಡ. ಗುಂಡ. ಹೌದು. ಇದು ನಿನಗೆ ನಾನು. ನೀನು ಹತ್ತಿರ ಬರಬೇಡ. ಯಾಕೆ? ನನಗೆ ಜುಮ್ ಆಗ್ತದೆ. ಹಾಗೆಲ್ಲ ಆಗ್ತದಾ? ಹಾಗಾದ್ರೆ ಇನ್ನು ಹತ್ತಿರ. ಹತ್ತಿರ ದೂರ ಹೋಗಿ. ಹಾಗಲ್ಲ, ನನ್ನೊಟ್ಟಿಗೆ ಬಂದ್ರೆ ನಿನಗೆ ಏನೆಲ್ಲ ಕೊಡ್ತೇ ಗೊತ್ತುಂಟಾ? ಏನು ಕೊಡ್ತಿ? ನಿನಗೆ ನಾನು ಹಣ್ಣು ಕೊಡ್ತೇನೆ. ಹಣ್ಣುಂಟಾ? ಹಣ್ಣುಂಟು. ಎಷ್ಟುಂಟು? ನಿನಗೆ ನಾನು ಒಂದು ಹಣ್ಣು ಕೊಡ್ತೇನೆ. ಒಂದು ಹಣ್ಣಿಗೆಲ್ಲ ನಾನು ಅಲ್ಲಿಗೆ ಬರುವುದಿಲ್ಲ. ಹಾಗಾದ್ರೆ ಎರಡು ಹಣ್ಣು ಕೊಡ್ತೇನೆ. ಎರಡು? ಎರಡು. ಕೊಡು 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 ಕೊಡು. ಅದು ಇಲ್ಲಿಲ್ಲ. ಓ, ಅಲ್ಲಿ ಉಂಟು, ದೂರದಲ್ಲಿ ಕಾಡು. ಕರ್ಮಕ್ಕ ಅಲ್ಲಿ ಅಷ್ಟು ದೂರ ಇಟ್ಟದ್ದು. ಯಾಕೆ? ಮತ್ತೆ ಅಲ್ಲಿ ಅದು ಅಲ್ಲಿ ಆಗುದು. ಎರಡು ಹಣ್ಣು. ಹೌದು. ಅದಕ್ಕೆ ನಾ ಬರುದಿಲ್ಲ. ಅಯ್ಯೋ, ಮತ್ತೆಂತ ಬೇಕು ನಿನಗೆ? ನನಗೆ ಜೇನು ಬೇಕು. ನಿನಗೆ ಜೇನು ಕೊಡ್ತೇನೆ. ಕೊಡು ಕೊಡು ಕೊಡು. ಇಲ್ಲಿಲ್ಲ, ಅದು ಅಲ್ಲುಂಟು. ನೀನು ಯಾಕೆ ಅಲ್ಲಿ ಇಟ್ಟದ್ದು ಕರ್ಮ? ಅದು ಹಾಗೆ, ಅದಲ್ಲೇ ಇರುವುದು. ನೀನ್ ನನ್ನೊಟ್ಟಿಗೆ ಬಂದ್ರೆ ನಿನಗೆ ಹಣ್ಣು ಕೊಡ್ತೇನೆ, ಜೇನು ಕೊಡ್ತೇನೆ, ಎಲ್ಲ ತೋರಿಸ್ತೇನೆ. ಆಮೇಲೆ ಪಕ್ಷಿ ತೋರಿಸ್ತೇನೆ, ಪ್ರಾಣಿ ತೋರಿಸ್ತೇನೆ, ಅದು ಕುಣಿಯುವುದನ್ನು ನೋಡಿ ತೋರಿಸ್ತೇನೆ, ಮರಗಿಡಗಳನ್ನು ತೋರಿಸ್ತೇನೆ, ಎಲ್ಲ ತೋರಿಸ್ತೇನೆ. ಮತ್ತೆ ಇಲ್ಲಿ ಕಪ್ಪೆ ಹಿಡಿದ್ಯಾರು? ಕಪ್ಪೆ ಹಿಡಿದು ನಿನ್ನಪ್ಪ. ಅವ ಇಲ್ಲಿದ್ದಾನೆ. ಅವ ಬರ್ತಾನೆ ಈಗ. ನಾವು ಹೋದ್ಮೇಲೆ ಅವ ಬರ್ತಾನೆ. ನಿನ್ನ ಅಪ್ಪ ಇದ್ದಾನಲ್ಲ, ಅವ ಇಲ್ಲಿ ಅಲ್ಲ, ಅದೆಲ್ಲ ಅಲ್ಲಿ ಬಿಟ್ಟು ಬಿಡು. ಅದು ಸಣ್ಣವರು ಆಡುವ ಆಟ. ಹಣ್ಣು ಕೊಡ್ತೀಯಾ? ಹಣ್ಣು ಕೊಡ್ತೇನೆ. ಜೇನು ಕೊಡ್ತೀಯಾ? ಜೇನು ಕೊಡ್ತೇನೆ. ಹೌದಾ? ಹೌದು. ಮತ್ತೆ ಅಲ್ಲಿ ಹೋದ ಮೇಲೆ ಇಲ್ಲ ಅಂತ ಹೇಳಿದ್ರೆ? ಇಲ್ಲ ಅಂತ ಹೇಳಲಿಕ್ಕಿಲ್ಲ. ನೀನು ಕೆನ್ನೆಗೆ ಬಡಿತೇನೆ. ಆಯ್ತಾಯ್ತಾಯ್ತು, ಬರ್ತೀಯಲ್ಲ ಈಗ. ನನ್ನ ಈಗ ಮಾಡುವ. ಹೇಗೆ? ನೀನು ಮುಂದಿನಿಂದ ಹೋಗು, ನಾನು ಹಿಂದಿನಿಂದ ಬರ್ತೇನೆ. ನೀನು ಬರದಿದ್ರೆ ಮತ್ತೆ? ಹೌದೌದು. ಹಾಗಲ್ಲ, ಇದು ನನ್ನ ಸೀರೆ ಸೆರಗಿನ ಒಂದು ತುದಿಯಲ್ಲಿ ಹಿಡ್ಕೋಬೇಕು ನೀನು. ಅದ್ಯಾಕೆ? ದಾರಿ ಗೊತ್ತಾಗದಿದ್ರೆ ನಿನಗೆ. ಹಾಗೆ ಹಾಗೆ ಇದನ್ನು ಹಿಡ್ಕೊಂಡು ನನ್ನ ಹತ್ರ ಬರ್ಬೇಕು. ತೋರಿಸಿಕೊಂಡು ಹೋಗ. ತೋರಿಸ್ಕೊಂಡು ಹೋಗ್ತೇನೆ. ನೋಡಿಕೊಂಡು ಹೋಗ್ತೇನೆ. ಬಾ 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 ಬಾ. ಕೆಸರಿನಲ್ಲಿ ಬಿದ್ದು ಕಪ್ಪೆ ಹಿಡಿತಿದ್ದೆ. ಅಲ್ಲಿಗೆ ಬಂದು ನಿನಗೆ ಅದು ಕೊಡ್ತೇನೆ, ಇದು ಕೊಡ್ತೇನೆ, ಹಣ್ಣು ಕೊಡ್ತೇನೆ ಅಂತ ಹೇಳಿ ಮಂಗ ಮಾಡಿದ್ಯಲ್ಲ. ಹೌದೌದೌದು. ಇಲ್ಲಿಗೆ ಬಂದ ಮೇಲೆ ಎಂತದು ತೋರಿಸುವುದಿಲ್ಲ, ಏನು ಕೊಡುವುದಿಲ್ಲ. ಅದು ಹಾಗೆ. ನೀನು ಅಲ್ಲಿ ಅದನ್ನೇ ಮಾಡ್ಬೇಕು, ಕಪ್ಪೆಯನ್ನೇ ಹಿಡಿಬೇಕು. ಎಂತದ್ದು ಕೋಪ? ಯಾಕೆ ಕೋಪ? ಹಣ್ಣೆಲ್ಲಿಟ್ಟು ನಿನ್ನ ತೋರಿಸ್ತೇನೆ ನಾನು. ಎಂತದ್ದು ತೋರಿಸುವುದು? ಮತ್ತೆ ಆಗಿನಿಂದ ಹಿಂದಿನಿಂದ ಬರ್ತೇನೆ, ನೀನು ತೋರಿಸುವುದಿಲ್ಲ. ನಾನು ತೋರಿಸ್ಬೇಕಾದ್ರೆ ನೀನು ನೋಡ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ನೀನು ತೋರಿಸ್ಬೇಕು. ನಾನು ತೋರಿಸ್ಬೇಕಾದ್ರೆ ನೀನೇನ್ ಮಾಡ್ಬೇಕು? ನಾನು ನೋಡ್ಬೇಕು. ನೋಡು ಜಗನೇ, ನೋಡು 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 ಸಖನೇ, ಕಾಡ ಚಿಲುವನು ನೋಡು, ಕಾಡ ಚಿಲುವನು ನೋಡು ಸಖನೇ, ಕಾಡ ಚಿಲುವನು ನೋಡು 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 ನೋಡು
ಚೆಲುವನು ಮರದೊಡಲಿ ಮರದೊಡಲಿ ಮರದೋಳ್ ಅಲ್ಲಿ ಪಾಡುತ್ತಿರುವ ಬಿಗೆಗಳಿರವನು ಪಾಡುತ್ತಿರುವ ಬಿಗೆಗಳಿರವನು ಚೆಲುವನು ಇರವನು ಚೆಲುವನು ಇರವನು
ಚೆಲುವನು ಇರವನು ಚೆಲುವನು ಇರವನು ನೋಡಿ ನೋಡಿ ಇವನವಿರ ನೋಡು ಗಿಳಿಯ ಕಿಂಚು ಅವಳ ಜೋಡಿ ಜೋಡಿ ಮಾಡುತ್ತಿರುವ ಸೊಗದ ನೋಟ ನೋಡು ನೋಡು ಸಕನೆ ಕಾಡ ಚೆಲುವನು ಸಕನೆ ಮರದೊಡಲಿ ಮಾಡುತ್ತಿರುವ ಬಿಗಗಳಿರುವನು ನೋಡಿ ಮಗಳ ಕುಣಿಬಾರವಿಲ್ಲ ನೋಡು ಗಿಳಿಯ ಚಂದ್ರು ಅವಳ ಮಾಡುತ್ತಿರುವ ಸಕನೆ ಕಾಡ ಚೆಲ್ಲುವನು
ಬರ್ಬೇಕು ಬೇಡವಾ? ಹೋಗು ನೀನು. ನಿನ್ನ ಹಣ್ಣು ಇಷ್ಟು ಕಷ್ಟ ಉಂಟು ಅಂತಾದ್ರೆ ನಾನು ಕಪ್ಪೆ ಹಿಡಿತಿದ್ದೆ ಅಲ್ಲಿ. ಅದು ಹಾಗಲ್ಲ, ನಮಗೆ ಕಾದು 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 ಸಿಗಬೇಕದೆಲ್ಲ. ನನಗೆ ತಲೆ ಗರನೆ ಗರ ಗರನೆ ಗರನೆ ಗರ ಗರನೆ ಅದೇನು ತಿರುಗು? ಇದೇ ಧರಣಿ. ಅದು ತಿರುಗಿ ತಿರುಗಿ ಇಲ್ಲಿ ನಿನ್ನ ನೋಡಿ ಧರಣಿ. ನಿಮ್ಗೆ ಎಂತ ನೆನಪಾಗುತ್ತದೆ? ಹಾಗಲ್ಲ ನೋಡು, ನೀನು ಎಂತದ್ದು ತೋರಿಸ್ತೇನೆ ಅಂತ ಹೇಳಿದ್ವಿ, ಎಂತದ್ದು ತೋರಿಸುವುದಕ್ಕಿಂತ ಮುಂಚಿತವಾಗಿ ಇಲ್ಲಿರುವಂತಹ ವನ ಸೌಂದರ್ಯವನ್ನೊಮ್ಮೆ ಸವಿಬೇಕು ನೀನು. ಅದು ಹೇಗದು? ನೋಡು ನೋಡು, ಸಕ್ಕನೆ ಕಾಡ ಚೆಲುವನು, ಮರದೊಳಲ್ಲಿ ಬಾಡುತ್ತಿರುವ ಪಿಕಗಳಿರವನು. ಅದೆಂತ ಪಿಕ ಪಿಕ? ನೋಡಲಿ ಪಿಕ 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 ಪಿಕ. ಅದೆಂತ ಪಿಕ? ಅದು ಎರಡುಂಟು, ಒಂದು ಗಂಡು. ನೀ ಮುಟ್ಟಬೇಡ, ಜುಮ್ ಆಗ್ತದೆ. ಶುಕ ಪಿಕ, ಒಂದು ಗಿಳಿ ಮರಿ, ಇನ್ನೊಂದು ಕೋಗಿಲೆ. ಹೌದಾ? ಅಲ್ಲಿ ಕೋಗಿಲೆ ಮರಿಯನ್ನು ನೋಡು. ಕಾ ಕಾ ಕಾ. ಕೋಗಿಲೆ ಕ್ಯಾ ಕ್ಯಾ ಕ್ಯಾವ. ಸರಿ ನೋಡು, ಎಂತದು? ಕೋಗಿಲೆ ಕುಹೂ. ಅದು ಕೋಗಿಲೆ. ಕೋಗಿಲೆ ಗಾನ ಕೋಗಿಲೆ. ಹೌದಾ? ಹೌದು. ಗಾನ ಕೋಗಿಲೆ. ಹೌದು. ಅದು ಬಿಡು, ಅಲ್ಲಿ ನೋಡಂತೆ. ಅಲ್ಲಿ ನೋಡು, ಒಂದು ನೀರಿನಲ್ಲಿ ಕಪ್ಪೆ ಸುಯಿ ಹೋಗುವುದು. ಅದು ನೀರಿನಲ್ಲಿ ಕಪ್ಪೆ ಸುಯಿ ಹೋಗುದಲ್ಲ, ಅದು ಹಂಸ. ಹಂಸ? ಹಂಸ. ಈ ಸಲ ನೀರಿನಲ್ಲಿಯೂ ಹಂಸ ಅಲ್ವಾ? ನೀರಿನಲ್ಲಿ ಹಂಸ ಇರುದು. ಹಂಸ ಹಂಸ ಹೀಗೆ ಹೀಗೆ. ಹಂಸ ಕೆಲವು ಎತ್ತರದ್ದು, ಹೌದು. ಕೆಲವು ಸ್ವಲ್ಪ ತಕ್ಕ ಬಾತುಕೋಳಿ. ಹೌದು, ಹಂಸ. ಹಂಸ. ಹೌದು. ಕೆಲವು ಕಡೆ ಮೂರು ಮೂರು ಒಟ್ಟಿಗೆ. ಎಂತದು? ಕೆಲವು ಕಡೆ ಹಂಸ ಒಂದೇ ಒಂದೇ. ನೀನ್ ಹೇಗೆ? ಒಂದಾದ್ರೂ ತೊಂದ್ರೆ ಇಲ್ಲ, ಒಟ್ಟಿಗೆ ಮೂರು ಮೂರು ಭಯಂಕರ ಅಪಾಯ. ಅಪಾಯ ಅಲ್ವಾ? ಹೌದು. ಯಾವುದು? ಹಂಸ. ಹಂಸ. ನೋಡಲಿ ಜಿಂಕೆ ಮರಿ, ಜಿಂಕೆ ಮರಿ. ಜಿಂಕೆ ಮಾರಿ ಓಡ್ತಾ ಇದೆ, ನೋಡ್ಲ ಮಗ. ಹೌದೌದು, ನೋಡು. ಎರಡು ಜಿಂಕೆ ಮರಿ, ಒಂದು ಗಂಡು ಒಂದು ಹೆಣ್ಣು. ಹೌದಾ? ಹಾ. ಅಲ್ಲಿ ನೋಡು, ಹಾ. ಎರಡು ಮಂಗಗಳು ಆ ಕೊಂಬೆಯಲ್ಲಿ ಬಾಲದಲ್ಲಿ ನೇತಾಡುವ ಚಂದ. ಮಂಗ ನೇತಾಡು. ಎಂತ ಮಂಗ ನೇತಾಡು? ಅದು ಒಂದು ಗಂಡು ಒಂದು ಹೆಣ್ಣು. ಅದು ಮಂಗವೇ ಕಾಣುದೇನು? ಗಿಣಿ ಮರಿ ಕಾಣುದಿಲ್ಲ ನಿನಗೆ? ಅಲ್ಲಿ ಮಂಗವು ಉಂಟಲ್ಲ. ಮಂಗವು ಉಂಟು, ಹೆಣ್ಣು ಹೆಣ್ಣು. ಗಿಣಿ ಮರಿ ಉಂಟು, ಗಂಡು ಹೆಣ್ಣು. ಜಿಂಕೆ ಮರಿ ಉಂಟು, ಗಂಡು ಹೆಣ್ಣು. ಅದರ ಕೋಡು ನೋಡು. ಅದನ್ನು ತುಂಡು ಮಾಡಿತಾ? ಎಂತದಕ್ಕೆ? ನನಗೆ ಬಟ್ಟೆ ಹಾಕಲಿಕ್ಕೆ ಒಳ್ಳೇದು. ಅಯ್ಯೋ, ಅದ್ರದ್ದು ಕೋಡು. ಓಡು. ಆ. ಇದೆಂತದು? ಇದು ಇದು ಅದ್ರದ್ದು ಗರಿ. ಯಾವ್ದ್ರದ್ದು? ಹಕ್ಕಿಯ ಗರಿ. ಹೌದಾ? ಹೌದು. ನೀನೆಲ್ಲ ಗರಿ ಇಲ್ಲಿಗೆ ಸಿಕ್ಕಿಸಿ, ಅಕ್ಕಿಗೆ ಗರಿ ಇಲ್ಲ ಇನ್ನು. ಹಾಗಲ್ಲ, ನೀನು ಸಹ ಸಿಕ್ಕಿಸಿದ್ಯಲ್ವಾ? ಅಲ್ಲಿ ನೋಡು, ನವಲಕ್ಕಿ 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 ನವಲಕ್ಕಿ. ಸ್ವಲ್ಪ ಮೊಸರು ತನ್ನಿ, ಹಸಿವೆ ಆಗುತ್ತದೆ. ಎಂತದಕ್ಕೆ? ಅವಲಕ್ಕಿಗೆ ಮೊಸರು ಕಲಾಸಿ ತಿನ್ನು. ಅವಲಕ್ಕಿ ಅಲ್ಲ, ಅದು ನವಲಕ್ಕಿ. ನವಲಕ್ಕಿ ಒಂದು ಗಂಡು ಒಂದು ಹೆಣ್ಣು. ಅದು ನವಲಕ್ಕಿ. ಅವಲಕ್ಕಿಗೆ ಏನಾಗಬೇಕು? ಅವಲಕ್ಕಿಗೆ ಇತ್ತದಾಗಬೇಕಂತಿಲ್ಲ. ಕರ್ಮ ನಿನ್ನದು. ಅದು ಗಂಡು ಹೆಣ್ಣು. ಗಂಡು ಹೆಣ್ಣು. ಸೈರನ್ ಸೈರಿಣಿ. ಎಂತ ನೀ? ಅದೇನು ಇವತ್ತೆಲ್ಲ ನಮಗೆ ಗಂಡು ಹೆಣ್ಣೆ ಸಿಗುವುದು? ನೀನು ಗಂಡು ನಾನು ಹೆಣ್ಣು, ಹಾಗೆ ನಮಗೆಲ್ಲ ಗಂಡು ಹೆಣ್ಣು ಕಾಣ ಸಿಗುವುದು. ನಾನು ನವಲಕ್ಕಿ ಅಲ್ಲ. ನಾವು ಹಾಗೆ ಸ್ವಲ್ಪ ಪ್ರೀತಿ ಮಾಡುವುದು. ಎಂತ ಅದೆಲ್ಲ ಪ್ರೀತಿ ಮಾಡ್ತಾನೆ. ಕರ್ಮ. ಎಂತದ್ದು ಕರ್ಮ? ಪ್ರೀತಿಗೆ ಮಣ್ಣ. ಅಯ್ಯೋ, ಹಾಗೆ ಹೇಳಬೇಡ. ನನಗೆ ಹಸಿವಾಗುತ್ತದೆ. ಹಸಿವಾಗದ್ರೆ ಎಂತ ಮಾಡ್ಬೇಕು? ನನಗೆ ನೀನೊಂದು ಎರಡು ಹಣ್ಣು ಹೇಳಿದೆಯಲ್ಲ, ಹೌದು. ಅಷ್ಟು ಸುತ್ತು ತಿರುಗಿಸಿದೆಯಲ್ಲ, ಹೌದು. ಇನ್ನಾದ್ರೂ ಕೊಡು ಮಾರಾಯ. ಕೊಡ್ಬೇಕಲ್ಲ. ನೀ ಮುಟ್ಟಬೇಡ. ಬಾ, ಹಣ್ಣು ಕೊಡ್ತೇನೆ. ಎಲ್ಲಿ? ಜೇನು ಕೊಡ್ತೇನೆ. ಎಲ್ಲಿ? ಸ್ವಲ್ಪ ದೂರ ಉಂಟದು. ಗುಡ್ಡ ಹತ್ತಬೇಕು ನಾವು. ಇನ್ನು ಹೆಣ್ಣು ಮಕ್ಕಳು ಹಣ್ಣು ಕೊಡ್ತಾರೆ ಅಂತ ಯಾರೂ ನನ್ನಾಗೆ ತಿರುಗಿಬೇಡಿ, ಅವರು ಮಂಗವೇ ಮಾಡುದು, ಕೊಡುದಿಲ್ಲ. ಹೀಗೆ ಬಾ, ಹೀಗೆ ಬಾ. ಇನ್ನು ದೂರ ಹೋಗ್ಬೇಕಾ? ಇನ್ನು ದೂರ ಹೋಗ್ಬೇಕು. ಎಷ್ಟು ದೂರ? ಸ್ವಲ್ಪ ದೂರ ಹೋಗ್ಬೇಕು. ಅಲ್ಲಿ ಅಲ್ಲಿಯಾದ್ರೂ ಕೊಡ್ತೀಯಲ್ಲ? ಕೊಡ್ತೇನೆ ನಾನು. ಇನ್ನು ನಿನ್ನ ನವಲಕ್ಕಿ ಅವಲಕ್ಕಿ ಎಲ್ಲ ಬೇಡ. ಅದೆಲ್ಲ ಬೇಡ, ಹಣ್ಣು ಮಾತ್ರ. ಬಾ, ಹೀಗೆ ಬಾ, ಹಾಗೆ ಬಾ, ಹೀಗೆ ಬಾ. ಕಾಲು ಹೋಯ್ತು. ನಿನಗೆ ಎಂತದೆಲ್ಲ ತಾಗುತ್ತದೆ. ಗುಂಡ ಮುಳ್ಳು ತೆಗಿದೇವ್ರೆ. ನಿನಗೆ ಈ ಸಲ ತುಂಬಾ ತಾಗುವುದಲ್ವಾ? ಅಯ್ಯೋ, ಅದು ಆಗಲ್ಲ. ಮುಳ್ಳು ತಾಗಿದ್ದು. ಮುಳ್ಳು ತಾಗಿದ್ದು? ಮುಳ್ಳು ನಿನಗೆ ತಾಗಿದ್ದ, ನೀನು ಮುಳ್ಳಿಗೆ ತಾಗಿದ್ದ? ಎಲ್ಲ ಕತೆ ಹೇಳ್ತೇನೆ, ಮೊದಲು ಮುಳ್ಳು ತೆಗಿ. ಮುಳ್ಳು ತೆಗಿಬೇಕಾ? ಹೌದು, ನೋವಾಗ್ತಾ ಉಂಟು. ಹೌದಾ? ಹೇಗಪ್ಪ ಇವಳ ಮುಳ್ಳು? ಬೇಗ ಒಮ್ಮೆ ತೆಗಿ ಪುಣ್ಯಾತ್ಮ, ನೋವಾಗ್ತಾ ಉಂಟು. ಮುಳ್ಳು ತೆಗಿ. ಬೇಡ ಬೇಡ, ನಿಲ್ಲು. ಅಷ್ಟವಸರದಲ್ಲಿ ಮುಳ್ಳು ಯಾವ ಕಾಲಿಗೆ ತಾಗಿದ್ದು? ಇದು ಬಲದ ಕಾಲಿಗೆ. ಹೌದಾ? ಬೇಡಿ ಬೇಡ. ಇಲ್ಲಿಗಲ್ವಾ? ಹೌದು, ಅಲ್ಲಿಗೆ. ನಿಲ್ಲು, ಮಾತಾಡಬೇಡ, ಕಣ್ಣು ಮುಚ್ಚು. ಕಾಲು ತುಂಡು ಮಾಡುವ. ಅಯ್ಯೋ ದೇವರೇ, ಕಾಲು ತುಂಡು ಮಾಡಿದ್ರೆ ನನ್ನ ಕಾಲು ಹೋಗ್ತದೆ. ಕಾಲು ಆದ್ರೂ ಮುಕ್ಕಾಲುಂಟಲ್ಲ. ಮುಕ್ಕಾಲು ಯಾರು? ಸಂತಾನದವನ? ಇದರಲ್ಲಿ ಎರಡು ಲಾಭ ಉಂಟು. ನಿನ್ನ ಕಾಲು ತುಂಡು ಮಾಡಿದ್ರೆ ಎಂತದು? ಮುಳ್ಳು ಹೋಗ್ತದೆ, ಸಮಯ ಉಳಿತದೆ. ಅಯ್ಯೋ ದೇವರೇ, ಎಂತ ಸಮಯ ಉಳಿಯುದು? ಆ ಕಾಲಿಕೊಂಡೇ ನೀನು ಸುತ್ತು ಬರುವುದು. ಅದೆಲ್ಲ ಆಯ್ತು, ಇನ್ನೆಂತದಿಲ್ಲ ಸಮಯ ಹೋಗ್ಲಿಕ್ಕೆ. ಇನ್ನೆಲ್ಲ ಮಾತಾಡೋದ್ರಲ್ಲಿ ಮುಗಿಸ್ಬೇಕು. ಮತ್ತೆ ಹೇಗೆ ತೆಗೆಯಲಿ? ಹಾಗಲ್ಲ, ಬಾಯಿಯಿಂದ ಕಚ್ಚಿ ತೆಗಿ. ನಿನ್ನ ಹಣ್ಣಿಗೆ ನಾನು ಬಾಯಿಯಲ್ಲಿ ಕಚ್ಚಿ ತೆಗೆ.
ಆಗ್ಲಿಲ್ಲ ಇನ್ನು. ಓಡು ನನ್ನನ್ನು ಎತ್ತಬೇಕಲ್ಲ, ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಿದ್ರೆ ಒಂದು ದತ್ತಿಂಗನ ಬಡಿ ಹೇಳಿ. ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ಹೇಗೆ ಎತ್ತುವುದು ನಾನು? ಯಾವ್ದನ್ನು ಅಷ್ಟು ಬಾರಿ ಇದ್ದೇನೆ. ಮೊದಲಾದ್ರೂ ಎತ್ತುತ್ತಿದ್ದೆ, ಈಗ ಖಂಡಿತ ಆಗಿಲ್ಲ. ಮೇಲಿನ ಕೆಳಗೆ ಬಿದ್ದಿದ್ದೆ. ನಾನು ಹಾಗೆ ಇದ್ದೇನೆ, ನೀನೊಂದು ಹಾಗೆ. ನೀನು ಮುಟ್ಟಿದ್ರೆ ಜುಮ್ಮಾಗ್ತದಲ್ಲ. ಆಗಲಿ, ಹಣ್ಣು ಕೊಡ್ತೇನೆ. ಹಣ್ಣು ಕೊಡ್ತೇನೆ. ಏನು ಕೊಡುದು? ಹೇಳು. ವನಿತೆಯ ಮುಳ್ಳಿರಗೂ ವನದಿ ಮುಳ್ಳಿನ ಒದರಿಗೆ ಸಿಲುಕಿದು ಬಿಡಿಸಿದೆನೋ. ನೀನು ಕಾಲ ಹಿಡಿಯುವುದ? ಮರದಿಂದ ಬಳ್ಳಿ ಎಳೆಯುವುದ ನೀನು? ಏನು ಮರಕ್ಕೆ ಕಾಲ ಹಿಡಿಯುತ್ತೀಯ? ಅಯ್ಯ ಪೊಂಗಣ್ಣ, ಪೊಂಗಣ್ಣ ನಿನ್ನ ಅಪ್ಪ ಇದ್ದ ಪೊಂಗಣ್ಣ. ಪುಂಗಯ್ಯಣ್ಣ. ಯಜಮಾನ್ರಿ ಅಂತ ಹೇಳು. ಯಜಮಾನ್ರೆ, ನಾನಲ್ಲ, ನಾನವನಲ್ಲ, ನಾನವನಲ್ಲ. ನಾನೇನು ನಲ್ಲ, ನೀನು ನಲ್ಲ, ಅವಳನ್ನಲ್ಲ. ಅಲ್ಲ, ಅಲ್ಲ. ಅಲ್ಲ ಅಂತ ಹೇಳಿದ್ರೆ ಜಾಗ್ರತೆ. ಅಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ ನನಗೆ, ಗೊತ್ತಾಯ್ತಾ? ಹೌದು ಅಂತ ಹೇಳಿದ್ರೆ ಹೊಡೀತಲ್ಲ, ಹಾಗಾಗಿ ಅಲ್ಲ ಅಂತ ಹೇಳು. ಅಲ್ಲ ಅಂತ ಹೇಳಬಾರ್ದು ನೀನು. ನೀನು ಎಲ್ಲದಕ್ಕೂ ಹೊಡಿದ್ರೆ ನಾನೆಂತ ಮಾಡು? ನಾನು ಪ್ರತ್ಯಕ್ಷ ನೋಡಿದ್ದೇನೆ ಇಲ್ಲಿ. ಹೌದಾ? ಏನಾಗ್ತ ಇದೆ ಎನ್ನುವುದನ್ನು. ಏನಾಗಲಿಲ್ಲ. ನಾನು ವಿಷಯ ಹೇಳ್ತೇನೆ. ಇದು ನಾನು ಏನು ವಿಷಯ ಹೇಳ್ತೇನೆ. ಅಲ್ಲಿಗೆ ಕೊಟ್ಟದ್ದು ಹೆಚ್ಚಾಯ್ತಾ? ವಿಷಯ. ನನ್ನ ಹೆಗಲ ಮೇಲೆ ಕೈ. ನೀನು ವಿಷಯ, ನೀನು ಬಾಯಿ ಮುಚ್ಚು. ಮತ್ತೆ ಗೊತ್ತಾಗೋದು ನಿಂಗೆ. ವಿಷಯ ಹೇಳು, ವಿಷಯ ಹೇಳು. ಓದಾದ ಸಿಂಗ ಬಾಯಿ ಮುಚ್ಚಿ. ನಾನು ಸಿಟ್ಟಿನಲ್ಲಿದ್ದೇನೆ, ಗೊತ್ತಾಯ್ತಾ? ಬಾಯಿ ಮುಚ್ಚಿದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾನು ಅಲ್ಲಿ ಕಪ್ಪೆ ಹಿಡಿದುಕೊಂಡಿದ್ದೆ. ನೀನು ಕಪ್ಪೆ ಹಿಡಿದಿ ಏಡಿ ಹಿಡಿದಿ ಅಂತ ನಾನು ಕೇಳಿದ್ದಲ್ಲ. ಈಗ ಯಾಕೆ ಮಾಡಿದಂತ ಕೇಳಿದ್ದು. ವಿಷಯ ಉಂಟು. ವಿಷಯ ಅಲ್ಲಿಗೆ ನಿನ್ನ ಮಗಳು ಸೈರ ಎಂತದ ಅವಳು ಬಂದಳು. ಅವಳು ನೀನು ಹೇಳುವಾಗ ಬೆಳಿಗ್ಗೆ ಆಗ್ತದೆ, ಗೊತ್ತಾಯ್ತಾ? ಅಷ್ಟು ತಾಳ್ಮೆ ನನಗಿಲ್ಲ. ಅವಳಲ್ಲಿಗೆ ಬಂದಳು. ಬಂದಳು. ನಿನಗೆ ಅದು ಕೊಟ್ಟ. ಅಲ್ಲಿ ಅವಳು ನನ್ನ ಮಗಳು. ಅವಳು ಎಲ್ಲಿಗೆ ಹೋಗ್ತಾಳೆ? ಅವಳನ್ನು ಕೇಳೋದಕ್ಕೆ ನೀನು ಯಾರು? ಒಂದ ನೀನು ಮಾತಾಡಿ, ಇಲ್ಲದ್ರೆ ನಾನು ಮಾತಾಡ್ತೇನೆ. ಎಂತ ಮಾಡುದು? ವಿಷಯ ಹೇಳ್ಬೇಕಂದ್ರೆ ಅಲ್ಲಿಗೆ ನಿನ್ನ ಮಗಳು ಮತ್ತೆ ನಿನಗೆ ಅಲ್ವಾ? ಹೌದು, ನೀನು ಮಾತಾಡು. ನಿನ್ನ ಮಗಳು ಬಂದಳ. ನಿನಗೆ ಹಣ್ಣು ಕೊಡ್ತೇನೆ, ಜೇನು ಕೊಡ್ತೇನೆ, ಎಲ್ಲಾ ತೋರಿಸ್ತೇನೆ ಅಂತ. ಅವಳು ಎಲ್ಲ ಕೊಡ್ತಾಳೆ. ನಿನ್ನನ್ನು ಕರೆತಂದವ ನಾನು. ನಿನ್ನ ಶುಶ್ರೂಷೆ ಮಾಡುವವಳು ಅವಳು. ಹಾಗಾಗಿ ಅವಳಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ಯಾವುದಕ್ಕೂ ಕೊರತೆ ಆಗಬಾರ್ದು, ಎಲ್ಲವನ್ನು ಕೊಡಬೇಕು ಎನ್ನುವ ಹಾಗೆ. ಪದ್ಯ ನನಗೆ ಪುಣ್ಯ. ಅಲ್ಲಿಂದ ಕರ್ಕೊಂಡು ಹೋದಳ. ಕರ್ಕೊಂಡು ಹೋಗಿ ಅಲ್ಲಿ ಅಂತ ಒಂದು ಕುಣಿದ್ಲು, ಅವಳಿಗೆ ಗೊತ್ತು. ಅವಳು ಕುಣಿಯವಳು. ಅವಳು ಇನ್ನೂ ಕುಣಿತಾಳೆ. ಎಷ್ಟು ಕುಣಿಲಿಕ್ಕೆ ಅಭ್ಯಾಸ ಮಾಡಿಸಿದ್ದೇನೆ. ಎಷ್ಟು ಖರ್ಚಾದ್ರೂ ತೊಂದ್ರೆ ಇಲ್ಲ. ನನ್ನ ಮಗಳು ಇನ್ನೂ ಕುಣಿಬೇಕು. ನೀನು ಬರ್ತಿ ಒಟ್ಟಿಗೆ ಮತ್ತೆ ಕೆಲವು. ಇನ್ನು ತುಂಬಾ ಮಂದಿ ಬರ್ಲಿಕ್ಕೆ ಉಂಟು, ಸ್ವಲ್ಪ ನಾವು ಇನ್ನು ಬರುವವರಾಗಿ ಆಲೋಚನೆ ಮಾಡುದಲ್ಲ. ನಮ್ಮದೆಷ್ಟುಂಟು ಅದನ್ನು ಮಾಡಿ ಮುಗಿಸುದು. ಅವಳು ನನ್ನ ಮಗಳು, ಗೊತ್ತಾಯ್ತಾ? ಅವಳಿಗೆ ಸ್ವಾತಂತ್ರ್ಯ ಉಂಟು. ನಿನ್ನನ್ನು ಮಾತಾಡಿಸಿ ಮಾತಾಡಿಸಿ ಹುಟ್ಟಿಸಿದ್ದ ಪುಣ್ಯ. ಎಷ್ಟು ಬೇಕಿದ್ರು ಮಾತಾಡು. ಇವನಿಗೆ ಬೇಗ ಬೇಗ ಮುಗಿಸಬೇಕು. ಇವನಿಗೆ ಹೊಡಿಲಿಕ್ಕೆ ನಮ್ಮ ಹತ್ರ ಒಂದು ಗಂಡು ಮಗ ಇರ್ಬೇಕಿತ್ತು. ಗಂಡು ಮಗಿಲ್ಲ. ನಿನ್ನ ಮಗಳ ಕಾಲಿಗೆ ಮುಳ್ಳು ತಾಗಿತ್ತು. ಹ್ಞೂ ಅಂತ ಹೇಳು. ಹ್ಞೂ ಅಂತ ಹೇಳಿದ್ರೆ ನಿಮ್ದು ಮುಂದೆ ಹೋಗುದಿಲ್ವಾ? ಹೌದಾ? ಮುಳ್ಳು ತೆಗೆದೆ. ಹೇಳ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಹೇಳ್ತೇನೆ. ಮುಳ್ಳು ತೆಗೆದವನ್ನ ಹೇಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳು. ನಾನು ಹೀಗೆ ಕೈ ಹಿಡಿದು ಎತ್ತಿದ್ದು ಪುಂಗ ಅಲ್ಲ, ಪುಂಗವ. ನಿನ್ನ ಮಗಳು ಅಪ್ಪಿಡ್ದ.
ಮಾಡಿದ ತಪ್ಪಾಯ್ತು. ಇಂತಹ ದುಷ್ಟೇನು ಹಾಗೆ ನಾನು ಆಲೋಚನೆ ಮಾಡಿರಲಿಲ್ಲ. ನಾನು ಬಹಳ ಒಳ್ಳೆಯ. ನೀನು ಯಾರ ಮುಂದೆ ಮಾತಾಡುದು? ನಿನ್ನ ಮುಂದೆ. ನನ್ನ ಮುಂದೆ. ಹೌದು. ನಾನು ಯಾರು? ಯಾರು? ಈ ಕಾಡಿಗೆ ಯಜಮಾನ, ಹೌದೌದು, ಕಿರಾತರ ನಾಯಕ. ಕಾಡಿನ ರಾಜ. ಹೌದು, ರಾಜನಾಗಿ ಕಾಡಿನ ನೀವು ಸಿಂಹ ಮಾಡುದು ಅಂತ ನಾನು. ಬೇಡ, ನಾಡಿನ ರಾಜ. ಕಿರಾತರ ಒಡೆಯ ನಾನು. ಹೌದೌದು. ನಾನು ಹೆಣ್ಣು ಅಂತ ಬಯಸಿದ್ಯಾ? ಅಲ್ಲಪ್ಪ, ನಾನು ಗಣಗಂಪ ಅಂತ ಎನಿಸಿದ್ಯಾ ನೀನು? ಅದು ನೀನು ಹೇಳುವಾಗ ಸ್ವಲ್ಪ ಸಂಶಯ ಬರ್ತದೆ. ಪ್ರತ್ಯಕ್ಷವಾಗಿ ಇಲ್ಲಿ ಏನ್ ನಡೀತಾ ಇದೆ ಅನ್ನೋನು ನಾನು ಕಂಡುಕೊಂಡಿದ್ದೇನೆ. ನನ್ನ ಮಗಳ ಮೇಲೆ ಕೈ ಮಾಡಿದ್ಯಾ? ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ಯಾ? ಇಲ್ಲ, ಬಿಡಿದ್ರೆ ನಾನು. ಅಯ್ಯೋ, ಮುಚ್ಚುಮರೆಯುಳ್ಳೇಕೆ ಮನದಲ್ಲಿ ಮೆಚ್ಚಿಸೋತಿಗೆ ನಿವನ ಚೆಲುವಿಗೆ ಮೆಚ್ಚುವುದಿದ ಕೈಯಲ್ಲ ಕೊಡುರಿ ಪಂಚಾಚಾಮರದಲ್ಲಿ ನನಗೆ ಆಯಾಸ ಆಗ್ತಾ ಉಂಟು. ನಾವು ಇಬ್ಬರು ಸೇರಿ ಒಟ್ಟಿಗೆ ಹೊಡೆಯೋಣ. ಇಲ್ಲಿ ತಪ್ಪು ಅವನದಲ್ಲಪ್ಪ, ತಪ್ಪೆಲ್ಲ ನನ್ನದೇ. ತಪ್ಪು 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 ನಿನ್ನದು. ಅಯ್ಯೋ ದೇವ್ರೆ. ತಪ್ಪು 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 ಇಟ್ಕೊಂಡು ನನಗೆ ಹೊಡಿತೀರಲ್ಲ. ಅಯ್ಯೋ ಅದಲ್ಲ ತಪ್ಪು, ತಪ್ಪು ಅದಲ್ಲ ತಪ್ಪು. ತಪ್ಪು ಮಾಡಿದ್ದು ತಪ್ಪು. ಇದು ಅವ ಅವನದ್ದೇನು ಅವನು ಅಪರಾಧ? ನಮ್ಮ ಹೊಡೆದ ಮಗಳೇ. ಇಲ್ಲ. ಅವ ಎಷ್ಟು ಜೋರಿದ್ದಾನೆ ಅಂತ ನನಗೆ ಈಗ ಗೊತ್ತಾದ್ದು. ಅವನು ಮೇಲೆ ಎಷ್ಟಿದ್ದಾನೆ ಅಷ್ಟು ಕೆಳಗೆ ಇದ್ದಾನೆ. ಹೆಚ್ಚು ಆಯಾಸ ಪಟ್ಟುಕೊಳ್ಬೇಡ, ಹೃದಯಘಾತ ಆಗಿ ಸತ್ರೆ ನಾನು ಸತ್ರೆ ನಿನಗೆ ಸೂತಕ ಉಂಟಾ? ನಿನಗೆ ಪಾತಕ ಉಂಟಾ? ನನ್ನ ಮಗಳಿದ್ದಾಳೆ. ನಾನು ಹೊತ್ತುಕೊಂಡು ಹೋಗುದು ಯಾರು? ಯಾರು? ನೀನು ಹೊತ್ತುಕೊಂಡು ಹೋಗ್ತೀಯಾ? ನೀನು ಹೊತ್ತುಕೊಂಡು ಹೋದ್ರೆ ಎಲ್ಲಿ ಆದ್ರೂ ನೀನು ಬಾವಿಗೆ ಹಾಕಿ ನನ್ನ ಮುಗಿಸ್ತೀಯ. ಮಾತಾಡ್ಬೇಡ, ಸಿಟ್ಟು ನೆತ್ತಿಗೆ ಹೇಳ್ತಾ ಉಂಟು, ಗೊತ್ತಾಯ್ತಾ? ನನ್ನ ಕೈಯಿಂದ ಪೆಟ್ಟಿಂದು ಸಾಯ್ಬೇಡ. ನನ್ನೊಮ್ಮೆ ಮಾತು ಕೇಳ್ತೀಯಪ್ಪ? ಹೇಳುದಲ್ಲ, ನನಗೆ ನನಗೆ ಎಲ್ಲಿಗೆ ಬಂದಿದ್ದೇನೆ, ಏನು ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗುದಿಲ್ಲ. ನನಗೊಮ್ಮೆ ಹೇಳಲಿಕ್ಕೆ ಬಿಡಪ್ಪ, ಮತ್ತೆ ನನ್ನದು. ಇಲ್ಲಂದ್ರೆ ನೀನು ನಿಲ್ಲಿಸಿ. ಇದು ತಿರುಗು ಬಾಣ ಅಲ್ವಾ ಮಗಳೇ? ಗೊತ್ತಾಯ್ತು. ಇದು ಅಪ್ಪ, ನನಗೆಷ್ಟು ಪ್ರಾಯ ಈಗ? ನಿನಗೆ ನಿನಗೊಂದು 60. 60 ನಿನ್ನ ಅಜ್ಜಿಗೆ. ಅಲ್ಲ, ಮತ್ತೆಂತದು? 15ರಿಂದ 16ಕ್ಕೆ ಕಾಲಿರಿಸಿದ್ಯಾ? ಜಾರಿದಷ್ಟೇ ಅಲ್ವಾ ಈಗ? ಹೌದು. ಈಗ ನನಗೆ ಏನಾಗ್ಬೇಕು? ಈಗ ಪ್ರಾಯಕ್ಕೆ ಬಂದಂತ ಹೆಣ್ಣು ಮಕ್ಕಳಿಗೆ ಏನಾಗ್ಬೇಕು? ಪ್ರಾಯಕ್ಕೆ ಬಂತ ನನಗೆ ಗೊತ್ತು. ಎಂತ ಗೊತ್ತುಂಟು ಈಗ? ಅವಳು ಎಂತ ಹೇಳಿದ್ದು? 16ರ ಹರೆಯದ ಹುಡುಗಿಗೆ ಏನಾಗಬೇಕು ಎನ್ನುವ ಹಾಗೆ ಕೇಳಿದ್ದು. ಪ್ರಾಯಕ್ಕೆ ಬಂದ ಹೆಣ್ಮಕ್ಕಳಿಗೆ ಏನಾಗಬೇಕು? ಏನಾಗಬೇಕು ಅಂತ. ಅವರ ಸೊಂಟಕ್ಕೆ ಕಲ್ಲು ಕಟ್ಟಿ ಬಾವಿಗೆ ಹಾಕ್ಬೇಕು. ಎಂತದ್ದು ಹೇಳುದವ ಗೊತ್ತಾಯ್ತಾ? ಇವಳನ್ನು ಕಲ್ಲು ಕಟ್ಟಿ ಬಾವಿಗೆ ಹಾಕುದ? ನಿನ್ನನ್ನು ಹಾಕ್ಲಿಕ್ಕೆ ಆಗುದಿಲ್ವಾ ನೀರಿಲ್ಲದಕ್ಕೆ? ಬಾವಿಯಲ್ಲಿ ಜಾಗ ಸಾಕಾದಿತ್ತ? ಏನು ಅವಳು ನನ್ನ ಮಗಳು, ಹಾಗೆ ಬೆಳೆಸಿದ್ದೇನೆ. ಏನು ನಿನಗೆ ಮತ್ಸರ ಆಗ್ತದ? ನೀನು ಕಟ್ಟಿಯ ಹಾಕಿದ್ದಿ, ಇನ್ನೊಬ್ಬರನ್ನು ನೋಡುವಾಗ ನಿನಗೆ ಮತ್ಸರ ಅಲ್ವಾ? ಅದು ಜನ್ಮಕಾಲಕ್ಕೆ ಬೇಡ. ತಪ್ಪಿದ್ರು ಗಟ್ಟಿ ಇದ್ದಾಳೆ, ಗೊತ್ತಾಯ್ತಾ? ನೀನು ಮಾತಾಡ್ಬೇಡ. ಗಟ್ಟಿಯ ಮಗಳಲ್ವಾ? ಕಟ್ಟಿಯ ಮಗಳಲ್ಲ, ಗಟ್ಟಿ ಇದ್ದೇನಂತ ಹೇಳಿದ್ದು. ಮಗಳೇ, ಇದ್ದುದು ನನಗೇನು ಅವ ಮಾತಾಡುವಾಗ ನನಗೆ ಏನು ಹೇಳಬೇಕೇನೋ ಹಾಗೆ ಯೋಚನೆ ಬರುದಿಲ್ಲ. ಹೌದು. ನನಗೆಲ್ಲ ಒಂದು ಆಲೋಚನೆ ಮಾಡಿದ್ದೆಲ್ಲ ಮರ್ತು ಹೋಗ್ತದೆ ಅಂತ. ಪ್ರಾಯಕ್ಕೆ ಬಂದಂತ ಹೆಣ್ಣು ಮಕ್ಕಳಿಗೆ ಏನಾಗ್ಬೇಕು? ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಆಭರಣ, ಪಟ್ಟೆ ಸೀರೆ, ಕುಪ್ಪಾಸ, ಕಿವಿಯೋಲೆ, ನತ್ತು ನತ್ತು ಕರ್ಮ ನಿನ್ನದ್ದು. ಮತ್ತೆ ಮುತ್ತು ಹಾರ, ಮುತ್ತಿನ ಹಾರ, ಇದು ಬೇಕು ಬೇಕು. ಈಗ ಈ ಪ್ರಾಯದಲ್ಲಿ ನಿನ್ಗೇನಾಗಿದೆ? ನನ್ನ ಅಮ್ಮನಿಗೆ ಏನಾಗಿದೆ? ಓಹೋ, ಬಹಳ ಹಿಂದೆ ಹೋದೆ ಮಗಳೇ ನೀನು. ಹಿಂದೆ ಹೋದೆ. ಇಲ್ಲ, ನಾನು ಮುಂದೆ ಹೋದದ್ದು. ಮುಂದೆ ಹೋದದಲ್ಲ, ಹಿಂದೆ ಹೋದದ್ದು. ನೀನು ಹಳೆಯ ಪ್ರಸಂಗ ನೆನಪು ಮಾಡುದಲ್ಲ ನನಗೆ. ಏನಾಗ್ಬೇಕು? ಈ ಪ್ರಾಯ ಆಗುವಾಗ ನಿನ್ನ ಅಮ್ಮನನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿದ್ದಾರೆ. ಹಾಗೆಯೇ ನಿನಗೂ ಮದುವೆ ಆಗ್ಬೇಕು ಅಂತ ಹೇಳುವುದಲ್ವಾ ನೀನು? ಹೌದು. ಹೌದಾ? ಆಗ್ಲಿ. ಯಾರು? ಆಲೋಚನೆ ಮಾಡಬೇಡ. ನನಗೆ ಗೊತ್ತಾಗುವಾಗ ಸ್ವಲ್ಪ ಹೊತ್ತಾಗಿ ಹೋಯ್ತು. ಗೊತ್ತಾಗ್ತದೆ. ಹೊತ್ತಾಗಿ ಆದ್ರೂ ಗೊತ್ತಾಯ್ತಾ ಇಲ್ವಾ? ಬೇಗ ಮುಗಿಸಿ ನೀನು ಮಾತ್ರ. ಎಚ್ಚರಿಸುವುದು ಒಳ್ಳೇದಾಯ್ತು. ಈಗಲೇ ಹೋಗ್ತೇನೆ, ನಮ್ಮ ಕಾಡನ್ನು ಸಂಚರಿಸ್ತೇನೆ. ಕಾಡಲ್ಲಿ ಚಂದದ ಹುಡುಗ ಯಾರಿದ್ದಾರೆ ಎನ್ನುವುದನ್ನು ನೋಡಿ ನಮ್ಮ ಜಾತಿಯ ಹುಡುಗನ್ನು ಕರೆತಂದು ನಿನಗೆ ಮದುವೆ ಮಾಡಿಸ್ತೇನೆ. ತಮ್ಮಯ್ಯ, ನಮ್ಮ ಜಾತಿಯರೊಂದು ಬೇಡ ನನಗೆ. ಅಯ್ಯ, ಇದು ಒಳ್ಳೆ ಕಥೆ ಆಯ್ತಲ್ಲ. ಬೇರೆ ಜಾತಿ ಹಾಗಿದ್ರೆ ನಮ್ಮ ಜಾತಿ ಬಿಟ್ಟು ಹೋಗ್ತೇ ಮಗಳೇ ನೀನು? ಜಾತಿ ಬಿಟ್ಟು ಬೇರೆ ಜಾತಿಯವರನ್ನು ಮದುವೆ ಆಗುದು. ಗೊತ್ತಾಯ್ತು. ಬೇರೆ ಜಾತಿಯನ್ನು ಮದುವೆ ಆಗಿ ನಮ್ಮ ಜಾತಿಗೆ ಸೇರಿಸುವುದು, ಹಾಗೆ ಇದು ಒಳ್ಳೆಯದು. ಒಳ್ಳೆಯದು. ಹಾಗಿದ್ರೆ ನೀನು ಹುಡುಗರನ್ನು ನೋಡಿದ್ದೆ ಮಗಳ? ನೋಡಿದ್ದೇನೆ. ಹೌದಾ? ನೋಡಿದ್ದೇನೆ. ಅವ ಹೇಗಿದ್ದಾನೆ? ಎಲ್ಲಿದ್ದಾನೆ? ಅವನೋಡಲ್ಲಿ ಶಾಂತಂ ಪಾಪಂ ಶಾಂತಂ. ಯಾಕೆ? ಅಯ್ಯೋ ಶಿವನೇ,
ಶಂಕರನೇ, ಏಯ್, ಹೇಳು. ನೀವೀಗ ಆಯ್ಕೆ ಮಾಡಿದ್ದು ಅವನನ್ನ. ಅವನಲ್ಲಿ ನಾನು ಹೇಗೆ ಮಾತಾಡುವುದು ಎನ್ನುವ ಹಾಗೆ ಆಲೋಚನೆ ಮಾಡ್ತಾ ಇದ್ದೇನೆ. ಬಂದಾಕ್ಷಣ ಅವ ಮಾಡಿದಂತಹ ಕೃತ್ಯದ ಬಗ್ಗೆ ಯೋಚಿಸಿ ಚೆನ್ನಾಗಿ ಬಡ್ದಿದ್ದೇನೆ. ನಾನು ಅವನಲ್ಲಿ ಹೋಗಿ ಮದುವೆ ಆಗಿಯೂ ಎನ್ನುವ ಹಾಗೆ ಹೇಗೆ ಕೇಳುದು ಮಗಳೇ? ನಿನ್ನ ಬಾಯಲ್ಲಿ ಕೇಳು, ಅವನು ಹೇಳ್ತಾನೆ. ಗೊತ್ತಿರ್ಲಿಕ್ಕಿಲ್ಲ ಅವನಿಗೆ. ಗೊತ್ತಿರ್ಲಿಕ್ಕಿಲ್ಲ, ಕೇಳು. ನಾನು ನಿನಗೆ ಹೊಡೆದದ್ದು ನೋವಾಯ್ತಾ? ಹೊಡ್ತೀಯ? ನಾನು ನಿನಗೆ ಬೈದೆ ಅಂತ ಬೇಸರ ಆಯ್ತಾ? ಬೈದಿಯ? ಇದೊಂದು ಕೋಣನ ಜಾತಿಯ ಅಂತ ಯಾವುದು ಗೊತ್ತಾಗ್ಲಿಲ್ಲ ನಿನಗೆ? ಒಳ್ಳೇದಾಯ್ತು. ಇನ್ನು ನನಗೆ ಹೊಡೆಯುವುದಿಲ್ಲ, ನಿನಗೆ ಬೈಯುವುದಿಲ್ಲ. ಏನೇ ಇಲ್ಲಿ ನೀನು ವ್ಯವಹಾರ ಮಾಡಿದ್ರು ಕೂಡ ನಿನ್ನನ್ನು ಆಕ್ಷೇಪಿಸುವುದಿಲ್ಲ. ಈ ಸಲ ನಿನಗೊಂದು ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಮದುವೆ ಅಂದ್ರೆ ಎಂತದ್ದು? ಈ ಪುಣ್ಯಾತ್ಮನಿಗೆ ಏನೂ ಗೊತ್ತಿಲ್ಲಲ್ಲ, ಎಲ್ಲ ಕಲಿಸಿಕೊಡ್ಬೇಕಷ್ಟೇ. ಈಗ ಮದುವೆ ಅಂದ್ರೆ ಹೆಣ್ಣು ಗಂಡು ಮದುವೆ ಆಗುವುದು. ಗಂಡಿಗೂ ಹೆಣ್ಣಿಗೂ? ಹೌದು. ಅದು ಗಂಡಿಗೂ ಆಗುದಿಲ್ವಾ? ಇದನ್ನು ಸುಧಾರಿಸಲಿಕ್ಕೆ ಕಷ್ಟ ಉಂಟು ಮಗಳ. ಗಂಡು ಗಂಡಿಗೆ ಮದುವೆ ಆಗ್ತದೆ ಅಂತ ಕೇಳುದು ಅವ ಎಂತದು? ಆಗುದಿಲ್ಲ, ಹೇಳಲ್ಲ ನೀನು. ಆಗುದಿಲ್ಲ ಅಂತ ಹೇಳುವ? ಆಗುದಿಲ್ಲ. ಗಂಡು ಗಂಡಿಗೆ ಮದುವೆ ಆಗುವುದಿಲ್ಲ, ಹೆಣ್ಣು ಗಂಡಿಗೆ ಮಾತ್ರ ಮದುವೆ ಆಗುವುದು. ನಿನಗೆ ಮದುವೆ ಆಗಿದ? ನನಗೆ ಮದುವೆ ಆಗಿದೆ. ನಿನ್ನ ಹೆಂಡತಿ? ನನ್ನ ಹೆಂಡತಿ ಸತ್ತಿದ್ದಾಳೆ. ಮತ್ತೆ ನೀನ್ ಯಾಕೆ ಸಾಯಲಿಲ್ಲ? ಇದು ಬಹಳ ಅಪಾಯವಂತ. ಈ ಜನ ಯಾರ್ಯಾರನ್ನು ಕೊಲ್ಲು ಆಲೋಚನೆ. ಮತ್ತೆ ಹೆಂಡತಿ ಸಾಯುವಾಗ ಗಂಡ ಸಾಯ್ಲಿಕ್ಕಿಲ್ವ? ಹೆಂಡತಿ ಸಾಯುವಾಗ ಗಂಡ ಸಾಯುವ ಕ್ರಮ ಇಲ್ಲ, ಗೊತ್ತಾಯ್ತಾ? ಯಾವಾಗ ಸಾಯುವುದು? ಎಲ್ಲರೂ ಆಯುಷ್ಯ ಮುಗಿದಾಗ ಸಾಯುವುದು. ನನ್ನ ಹೆಂಡತಿ ಆಯುಷ್ಯ ಮುಗಿದಿದೆ. ನಾನು ಇನ್ನೂ ಬದುಕಬೇಕು. ಹೇಗೆ ಬದುಕಬೇಕು? ಸಾಯುವಲ್ಲಿವರೆಗೆ ಬದುಕಬೇಕು. ಹೌದು. ಬದುಕುವಾಗ ನಾವು ಬದುಕುವುದಿದ್ರು ಸಾಯುವುದಿದ್ರು ನಿಮ್ಮ ಚಂದ ನೋಡಿಯೇ ಸಾಯುವುದು ಅಂತ ತೀರ್ಮಾನ ಮಾಡಿದ. ಹೌದು. ಯಾಕೆ ಗೊತ್ತಾ? ನಿನಗೆ ತುಂಬಾ ಮಂದಿಯ ಚಂದ ನೋಡ್ಬೇಕು ಅಂತ ಭಾವಿಸುವವರು ನರಕ ಬಂದೇ ಸಾಯುವುದು. ಇಲ್ಲ ಪುಣ್ಯಾತ್ಮ, ನಾವು ಚಂದ ನೋಡುದು ಅಂತ ನನ್ನ ಒಳಾರ್ಥ ಏನು ನಿನಗೆ ಅರ್ಥ ಆಯ್ತಾ? ಇಲ್ಲ. ಅಂದ್ರೆ ನನ್ನ ಮಗಳು ಚಂದ ಇದ್ದಾಳೆ, ಅವಳನ್ನೇ ಕೊಟ್ಟು ನಿನಗೆ ಮದುವೆ ಮಾಡಿದ ಬಳಿಕ ನಿಮ್ಮ ಸಂಸಾರದ ಆ ಚಂದವನ್ನು ನಾವು ನೋಡಬೇಕು ಎನ್ನುವಂತಹ ಕಲ್ಪನೆ ನನ್ನದು. ಮದುವೆ ಆದ್ರೆ ನಾನೆಂತದು? ನೀನು ಗಂಡ, ಅವಳು ಹೆಂಡತಿ. ನಾವು ತಿರುಗಿಸುವಣ. ಯಾಕೆ? ಅವಳು ಗಂಡ, ನಾನು ಹೆಂಡತಿ. ಹಾಗೆ ಕ್ರಮ ಇಲ್ಲ ಪುಣ್ಯಾತ್ಮ. ನಾನೇ ಗಂಡ, ನೀನೇ ಗಂಡ, ಅವಳೇ ಹೆಂಡತಿ, ನಾನು ಮಾವ. ಮ್ಯಾವಲ್ಲ, ಬೌ. ಮಾವ. ಊಟ ಊಟ ಎಲ್ಲ ಸಿಗ್ತದೆ. ಹಾಗಿದ್ರೆ ನಿನ್ನನ್ನು ಬೇಕಾದ್ರೆ ಮದುವೆ ಆಗ್ತೇನೆ, ಊಟ ಕೊಡ್ತೇನೆ. ನನ್ನನ್ನು ಮದುವೆ ಆದ್ರೆ ಪ್ರಯೋಜನ ಏನು ಪುಣ್ಯಾತ್ಮ? ಅವಳನ್ನೇ ಆಗಬೇಕು. ಊಟ ಕೊಡ್ತೀಯಲ್ಲ? ಊಟ ಕೊಡ್ತಾರೆ. ಈಗ ಊಟ ಮದುವೆ ಅದು ಸಂಭ್ರಮದ ಮದುವೆ. ಅದು ನನ್ನ ಈ ಪುಂಗವನ ಮಗಳ ಮದುವೆ. ಬೇಕಾದಂತಹ ಆಡಂಬರದೊಂದಿಗೆ ಬೇಕಾದಂತಹ ಭಕ್ಷ್ಯ ಭೋಜ್ಯಗಳು, ಹೋಳಿಗೆ, ಲಾಡು, ಜಿಲೇಬಿ, ಪಾಯಸ. ಪಾಯಸ ಉಂಟು, ಬೇಕಾ ನಿಮಗೆ? ಪಾಯಸ ಬೇಕಾ? ನೀನು ಪಾಯಸದ ಕಣ್ಣಿನಲ್ಲಿ ನೋಡ್ಲಿಲ್ಲ ಅಂತ ಕಾಣ್ತದೆ. ಈಗ ಕೈ ಹಿಡಿಸುದು. ಹೊಡಿಯುದಿಲ್ಲ. ಇನ್ನು ಮುಂದಕ್ಕೆ ಇನ್ನು ಇದು ಸಾಂಕೇತಿಕ ಮದುವೆ. ಇನ್ನು ಕೈ ಬಿಡ್ಲಿಕ್ಕಿಲ್ಲ, ಗೊತ್ತಾಯ್ತಾ? ಗಂಡ ಹೆಂಡತಿ ಹಾಗೆ ಆಯ್ತು. ಹೌದು. ಇನ್ನು ಮುಂದಕ್ಕೆ ನನಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ, ಇನ್ನು ಜವಾಬ್ದಾರಿ ನಿನಗೆ, ಗೊತ್ತಾಯ್ತಾ? ನನ್ನ ಕೆಲಸ ಆಯ್ತು, ಆಯ್ತಾ? ನಾನು ವಿಶ್ರಾಂತಿ. ಊಟ ಉಂಟು, ಹೌದು. ನಾನು ವಿಶ್ರಾಂತಿ. ಹಲವು ಬಂದದ ಗೆಳೆಯರು ದಿನಲೆಯಲು ಗೆಳೆಯರು ಚಲೋ ಹಲವ ಕಾಡದೆ ಇರಲು ಒಳ್ದಿನ ಕೆಲಸದಲ್ಲಿ ಇವ ನೋಡಿದ್ರೆ ಮನೆಯಲ್ಲಿ ಕೂತು ತಿನ್ನುವುದು ಬಿಟ್ಟರೆ ದುಡಿದು ತರುವುದಿಲ್ಲಲ್ಲ. ನಾನೇ ದುಡಿದು ಹಾಕ್ಬೇಕು ದಿವಸಗಳು. ಅಪ್ಪ ಸತ್ತು ಹೋಗಿದ್ದಾನೆ, ಇವರನ್ನು ಕರಿಬೇಕಲ್ಲ. ಊಟಕ್ಕೆ ಬನ್ನಿ. ಯಾರಮ್ಮ ಕರೆಯುವುದು? ನೀನು. ಯಾರನ್ನು? ನನ್ನ ಮಕ್ಕಳನ್ನು ಕರೆದ. ನಿನ್ನ ಮಕ್ಕಳು ಯಾರು? ಊಟ 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 ಊಟ. ಯಾರು? ನಿನ್ನ ಅಪ್ಪ ದುಡ್ದು ಹಾಕಿದ್ದುಂಟ ಇಲ್ಲಿ? ಅಪ್ಪ ದುಡ್ದು ಹಾಕಿದ್ದುಂಟ? ಊಟ ಊಟ. ಎಂತ ಊಟ? ಊಟ ಎಲ್ಲ ಇಲ್ಲ. ಊಟ ಇರ್ಲಿಕ್ಕೆ ದುಡಿತಾ ಇರ್ಬೇಕಲ್ಲ ಯಾರಾದ್ರೂ. ನಿನ್ನ ಅಪ್ಪ ಹೇಳಿದಲ್ವಾ? ಅಪ್ಪ ಸತ್ತು ಹೋಗಿದ್ದಾನೆ. ಯಾರು? ನನ್ನಪ್ಪ. ಸತ್ತನ? ಹೌದು. ಸತ್ತಲ್ಲಿಂದ ಸಾಯಿ. ನನ್ನ ಅಪ್ಪನನ್ನು ಕೊಲ್ಲಿಕ್ಕೆ ನೀನು ಯಾರು? ನನಗೆ ಹೊಡೆದವ ಸಾಯಿಲ್ಲ ಮತ್ತೆ. ಹಾಗಲ್ಲ, ಇನ್ನು ಮುಂದೆ ನೀನು ದುಡಿದು ತರಬೇಕು. ನಾನು ಸತ್ತಲ್ಲ. ಹೌದು. ನೀನು ಹೋಗು ದುಡಿ. ನಾನು ದುಡಿದು
ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ನೀನು ಹೋಗ್ಬೇಕು ಹೊರಗಡೆ, ದುಡಿದು ಮಿಗ ಮಾಂಸವನ್ನೆಲ್ಲ ಹಿಡ್ಕೊಂಡು ಬರ್ಬೇಕು. ಆಮೇಲೆ ಹೇಗೆ ನಿಂಗೆ ಗೊತ್ತಿಲ್ವಾ? ಮಿಗ ಮಾಂಸ ಹಿಡ್ಕೊಂಡು ಬರೋದು ಹೇಗಂತ ಹೇಳಿದ್ರೆ ಒಂದು ಬಿಲ್ಲು ತಗೊಳ್ಬೇಕು. ಬಿಲ್ಲು ತಕೊಂಡು ಅದಕ್ಕೆ ಒಂದು ಬಾಣವನ್ನು ಪ್ರಯೋಗಿಸಬೇಕು. ಬಿಲ್ಲಿಯಲ್ಲಿ ಹೀಗೆ ಕಾಡಿಗೆ ಹೋಗ್ಬೇಕು. ಇದು ಬಿಲ್ಲು. ಯಾರ್ದು? ನನ್ನಪ್ಪನ ಬಿಲ್ಲು. ಅವ ಸಾಯುವಾಗ ಬಿಲ್ಲು ಬಿಟ್ಟು ಹೋದದ್ದು ಯಾಕೆ? ನೀನು ಕೊಡ್ಲಿಕ್ಕೆ. ಅವ ಬಿಲ್ಲನ್ನು ಯಾರ್ಯಾರಿಗೆ ತಾಗಿಸಿ ಸತ್ತದ? ಹೌದು, ನಿನಗೆ ತಾಗಿಸಿದ್ದು. ನಿನಗೆ ಬೇಟೆಯಾಡ್ಬೇಕು. ಅಷ್ಟು ಉದ್ದದ್ದು ನಿನ್ನ ಅಪ್ಪನದ್ದೇ ಬಿಲ್ಲ? ಅಪ್ಪನದ್ದೇ ಬಿಲ್ಲು. ಇದು ಬಾಣ. ಕಾಡಿಗೆ ಹೋಗ್ಬೇಕು, ಬೇಟೆ ಆಡ್ಬೇಕು. ಹೇಗೆ ಬೇಟೆ ಆಡುದು? ಈ ಬಿಲ್ಲಿಗೆ ಈ ಬಾಣವನ್ನು ಜೋಡಿಸಿ ಮಿಗ ಇಡ್ತದಲ್ವಾ, ಪ್ರಾಣಿಗಳ ಆ ಕಡೆ ಈ ಕಡೆ ಹೋಗಿ ಓಡ್ತದಲ್ವಾ, ಅದಕ್ಕೆ ಸರಿಯಾಗಿ ಗುರಿಯನ್ನಿಟ್ಟು ಹೇಗೆ ಮತ್ತೆ ನಾನು ಮಾಡಿ ತೋರಿಸಿದ್ದು ಬಿಡು. ಹಿಡಿದು ಕೂತ್ಕೊಳ್ಳೋದು ಯಾಕೆ? ಕೂತ್ಕೊಳ್ಳಿಕ್ಕೆ ಆದ್ರೆ ಕೂತ್ಕೊ, ಹೀಗೆ ಕೂತ್ಕೊಳ್ಬೇಕು ಪೊದೆ ಎಡೆಯಲ್ಲಿ. ಎಲ್ಲಿಯಾದ್ರೂ ಬರುತ್ತಲ್ಲ ಪ್ರಾಣಿ, ಅದ್ಯಾವುದಕ್ಕೆ? ಅದೆಲ್ಲ ಗೊತ್ತುಂಟಲ್ಲ ನಿನಗೆ. ಸರಿ ಕೂತ್ಕೊ ಹೀಗೆ. ಹಾಗೆ ಎಷ್ಟೊತ್ತು ಕೂತ್ಕೊಳ್ತಿ? ಕಾಣುದಿಲ್ಲ ಈಗ. ಹಾಗೆ ಇಡಬೇಕು. ಬಿಲ್ಲು ಎಡಕೈಯಲ್ಲಿ, ಬಾಣ ಬಲಕೈಯಲ್ಲಿ. ಎಡಕೈ ಅದು ಆ ಕಡೆದ್ದು, ಇದು ಬಲಕೈ. ಅದೆಂತದ್ದು? ಅದರ ಬಾಣ ಗುರಿ ಈ ಕಡೆ. ಇದು ಗುರಿ ಅಲ್ವಾ? ಇದು ಗುರಿ. ಇದು ಸಿಂಜಿನಿ. ಸಿಂಜಿನಿ ಎಂತ ಕರ್ಮ ಇಲ್ಲಿ. ಹೀಗೆ ಮಾಡಿ ಹಾಗೆ ಮಾಡಿ ಆಯ್ತು. ಅದು ಭಯಂಕರ ಕಷ್ಟ ಆಗ್ತದೆ. ಬೇರೆ ಸುಲಭ ಎಂತ ಸುಲಭ ಅದು ನಿನಗೆ ಕರ್ಮ. ಹಾಗಾದ್ರೆ ಇನ್ನೊಂದು ಕೆಲಸ ಮಾಡು, ನಿಮಗೆ ಬೇಟೆ ಆಗ್ಲಿಕ್ಕೆ ಆಗುದಿಲ್ಲಲ್ಲ, ಯಾರ್ದಾದ್ರೂ ತಲೆ ಹೊಡೆದಾದ್ರೂ ನೀನು ಸಂಪಾದನೆ ಮಾಡ್ಕೊಂಡು ಬರ್ಬೇಕು. ಇದು ದೊಣ್ಣೆ. ಯಾರ್ದು? ನನ್ನ ಅಪ್ಪನ ದೊಣ್ಣೆ. ನಿನ್ನ ಅಪ್ಪನಿಗೆ ವ್ಯಾಯಾಮ ಶಾಲೆ ಯಾಕೆ? ಎಲ್ಲ ಉಂಟು ಇಲ್ಲಿ. ಇದೆಲ್ಲ ಬೇಕಾಗುತ್ತೆ ನಮಗೆ, ನಮ್ಮ ರಕ್ಷಣೆಗೆ ಬೇಕಾಗಿ. ದಾರಿಯಲ್ಲಿ ಹೋಗುವಾಗ ಈ ದುಡ್ಡಿರುವವರು ಶ್ರೀಮಂತರೆಲ್ಲ ಬರ್ತಾರೆ. ದಾರಿಯಲ್ಲಿ ಬರ್ಲಿಕ್ಕೆ ಹೇಳುದಲ್ಲ, ದಾರಿಯಲ್ಲಿ ಹೋಗುವಾಗ ಎಲ್ಲಿಯಾದ್ರೂ ಪೊದೆ ಎಡೆಯಲ್ಲಿ ನೀನು ಅವಿತು ಕುತ್ಕೊಳ್ಬೇಕು. ಅವರು ಹೋಗುವಂತಹ ಸಂದರ್ಭದಲ್ಲಿ ಹೋದ ಮೇಲೆ ನಾನು ಬರ್ಬೇಕು. ಅವರಲ್ಲಿರುವಂತಹ ದುಡ್ಡೆಲ್ಲ ಹಿಡ್ಕೊಂಡು ದೋಚಿಕೊಂಡು ಬರಬೇಕು. ಹೇಗೆ ದರೋಡೆ ಮಾಡುದು? ಹೇಗೆ? ಅವರು ಹಿಂದ್ಗಡೆ ಹೋಗಿ ಈ ದೊಣ್ಣೆಯನ್ನು ಹಿಡಿದು ಅವರ ತಲೆಗೆ ಒಂದು ಅವರ ಮಂಡೆ ಹೊಡೆದಾದ್ರೂ ತಂದು ಹಾಕ್ಬೇಕು. ಇಲ್ಲದ್ರೆ ಊಟ ಇಲ್ಲ. ಇಲ್ಲದ್ರೆ ನಿಮಗೆ ಊಟ ಇಲ್ಲ. ಈಗ ಹೋಗುವಾದ್ರೂ ಸ್ವಲ್ಪ ಕೊಡ್ತೀಯಾ? ಎಂತ ಕೊಡೋದು? ಮೊದಲು ದುಡ್ದು ತಾ, ಆಮೇಲೆ ಕೊಡ್ತೇನೆ. ಹೋಗ್ತೇನೆ. ಹೋಗು.